ವರ್ಷದ ಹಿಂದೆ ಸಮುದ್ರದ ನೀರು ಬಣ್ಣ ಕಳೆದುಕೊಂಡು ಆತಂಕ ಅನುಭವಿಸಿದ್ದು ಇದೀಗ ಮತ್ತೆ ಸಮುದ್ರದ ನೀರು ಹಸಿರು ಬಣ್ಣಕ್ಕೆ ತಿರುಗುವ ಮೂಲಕ ಜನ ಮತ್ತೆ ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಕಳೆದ ವರ್ಷ ಸಮುದ್ರದ ನೀರು ಬಣ್ಣ ಕಳೆದುಕೊಂಡ ಸಂದರ್ಭ ಯಲ್ಲೂರು ಪ್ರದೇಶದಲ್ಲಿ ತಲೆ ಎತ್ತಿದ ಯುಪಿಸಿಎಲ್ ಕಂಪನಿಯ ರಾಸಾಯನಿಕ ತ್ಯಾಜ್ಯ ನೀರಿನ ಸಮಸ್ಯೆ ಎಂಬುದಾಗಿ ಬಣ್ಣಿಸಲಾಗಿದ್ದು, ಆದರೆ ಒಂದು ವಾರದ ಬಳಿಕ ಸಮುದ್ರದ ನೀರು ಯಥಾಸ್ಥಿತಿಗೆ ಬಂದಿತ್ತು. ಇದೀಗ ಮತ್ತೆ ಪಡುಬಿದ್ರಿ ಎರ್ಮಾಳು ಪ್ರದೇಶದಲ್ಲಿ ಸಮುದ್ರದ ನೀರು ಹಸಿರು ಬಣ್ಣಕ್ಕೆ ತಿರುಗುವ ಮೂಲಕ ವಿಚಾರ ತಿಳಿಯದ ಕಡಲ ತಡಿಯ ಜನ ಆತಂಕಕ್ಕೊಳಗಾಗಿದ್ದಾರೆ. ಕಡಲ ಕಿನಾರೆಯಲ್ಲಿ ಒಂದು ರೀತಿ ಬಣ್ಣದ ನೀರು ಆವರಿಸಿದೆ ಅಂತೇಳಿ ಮೀನುಗಾರರು ಸಹಿತ ಅನೇಕರು ತಮ್ಮ ದೂರುಗಳನ್ನು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಯಾವ ರೀತಿ ಆಗಿದೆ ಅಂತೇಳಿ ಸರ್ಕಾರದ ವತಿಯಿಂದ ಪರಿಶೀಲನೆ ಮಾಡ್ತೇವೆ. ಮತ್ತು ಕೆಲವು ಸಂಪ್ರದಾಯಗಳ ಪ್ರಕಾರ ಈ ರೀತಿಯ ಬಣ್ಣದ ನೀರು ಬಂದರೆ ಮೀನಿನ ಕ್ಷಾಮ ಬರ್ತದೆ ಅಂತದ್ದು ಕೂಡ ಕೆಲವರ ಅಭಿಪ್ರಾಯಗಳಿದೆ. ಏನೇ ಆಗಿದ್ದರೂ ಕೂಡ ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡು ಮುಂದಿನ ಕ್ರಮವನ್ನು ತಗೊಳ್ತೇವೆ.